ಮೂಲ್ಕಿ ಬಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ದೇಗುಲದಲ್ಲಿ ಜಾತ್ರೋತ್ಸವದ ಸಂದರ್ಭದಲ್ಲಿ ರಥ ಮುರಿದು ಬಿದ್ದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಜಾರಂದಾಯ ಧೂಮಾವತಿ ದೈವಸ್ಥಾನ ಕೊಳಚಿ ಕಂಬಳದಲ್ಲಿ ನಡೆದ ನೇಮೋತ್ಸವದ ಸಂದರ್ಭದಲ್ಲಿ ದೈವ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಮತ್ತು ಎಚ್ಚರಿಕೆಯ ನುಡಿಗಳನ್ನು ಕೂಡ ಕೊಟ್ಟಿದೆ. ಯಾಕಂತ ಹೇಳಿದ್ರೆ ಒಂದೇ ಒಂದು ಜೀವಕ್ಕೂ ಹಾನಿಯಾಗದಂತೆ ನಾನು ನೋಡಿಕೊಂಡಿದ್ದೇನೆ, ಆದರೆ ದೇಗುಲದಲ್ಲಿ ಪ್ರಶ್ನಾ ಚಿಂತನೆ ಆಗಬೇಕಾಗಿದೆ. ಆ ಪ್ರಶ್ನಾ ಚಿಂತನೆಯ ಸಂದರ್ಭದಲ್ಲಿ ನಾನು ಬಂದು, ಅಂದರೆ ದೈವ ಹೇಳಿರುವಂತಹ ಅಭಯದ ನುಡಿ ಇದು, ಪ್ರಶ್ನಾ ಚಿಂತನೆಯ ಸಂದರ್ಭದಲ್ಲಿ ನಾನು ಬಂದು ರಾಶಿಯಲ್ಲಿ ನಿಲ್ತೇನೆ, ತಾಯಿ ಉಳ್ಳಾಲ್ತಿಯ ದೈವ ಇದೆ ಎನ್ನುವಂತಹ ವಿಚಾರ ನಿಮ್ಮ ಗಮನಕ್ಕೆ ಬರುತ್ತೆ. ಸೊ ಆ ನಂತರ ನಾನು ಅದನ್ನು ಸರಿ ಮಾಡಿಕೊಡ್ತೇನೆ ಮತ್ತು ಇಲ್ಲಿ ಬ್ರಹ್ಮಕಲಶ ಆಗಿ ಪುನರಪಿ ರಥ ನಿರ್ಮಾಣ ಕೂಡ ಆಗಬೇಕು ಅಂತ ಹೇಳಿ ಜಾರಂದಾಯ ದೈವದ ನೇಮದಲ್ಲಿ ದೈವ ನುಡಿದಿದೆ. ಇಲ್ಲಿ ದೈವವನ್ನು ಕಡೆಗಣಿಸಿರುವಂತಹ ವಿಚಾರದ ರೀತಿಯಲ್ಲೂ ಕೂಡ ದೈವದ ನುಡಿಗಳಲ್ಲಿ ಕಂಡು ಬರ್ತಾ ಇದೆ. ಮತ್ತು ಈ ರಥ ಬಿದ್ದಿರುವಂತಹ ವಿಚಾರವನ್ನೇ ಉಲ್ಲೇಖ ಮಾಡಿ ಪ್ರಶ್ನಾ ಚಿಂತನೆ ಆಗಬೇಕು. ಆ ಸಂದರ್ಭ ನಾನು ಮತ್ತಷ್ಟು ವಿಚಾರಗಳನ್ನು ನಿಮಗೆ ತಿಳಿಸ್ತೇನೆ ಮತ್ತು ಬ್ರಹ್ಮಕಲಶ ಆಗಿ ಪುನರಪಿ ರಥ ನಿರ್ಮಾಣ ಆಗಬೇಕನ್ನುವಂತಹ ನುಡಿಯನ್ನು ಜಾರಂದಾಯ ದೈವ ನೀಡಿದೆ. only ಜೂಗ್ ಪೆಟ್ಟು ಮಾಡ್ತಾರೆ ಗೊತ್ತಿದೆ ಗೆತ್ತು ಮಾರಾಟ ಅಂತ ಯಾಕೆ ಅದನ್ನ ಕಣನ್ನು ಹಿಡಿದು ಉರೆಸಿದೆ ಅಂತ ಉಳ್ಳಾದೆ only ಜೂಗ್ ಪೆಟ್ಟು ಮಾಡ್ತಾರೆ ಗೊತ್ತಿದೆ ಗೆತ್ತು ಮಾರಾಟ ಅಂತ ಯಾಕೆ ಅಂದಂತ ಎತ್ತು ಜೀವನ ಹಾನಿ ಆಯ್ತು ಅಪ್ಪನ ಎಂಚಿನ ಆತು ಎರಗಿದ ದಾಳ ಅಪ್ಪಣ್ಣ ನಿತ್ತಿಗೆ ಅವನು ಸರಿ ಸಮಾನ ಮಾಡ್ತಾರೆ ಅಕಲಕಲಗುಲ ಇದ ಮಸ್ತ ವಿಚಾರ ಉಂಡು ಬ್ರಹ್ಮಕಲಶ ದದಗೆ ನಾನು ಕಾಲಿಗೆ ಹಾಕಿ ಲೆಪ್ಪಲೆ ಬಣ್ಣಕ್ಕೆ ಹಾಕೊಂಡು ಲೆಪ್ಪರ ಬುಡ್ಜೇರೆ ನಾನು ಎಂಗುತ್ತಿನ ಅಧಿಕಾರ ಬೇಕ ವಾ ದೇವಗಳು ಇಜ್ಜಿ ಅಪಂಡ ಚಿಂತನೆ ಅಡಿ ಅಂತ ತೋಜುವೆ ಚಿಂತನೆ ಪಾಡೋಡಿ ಹಾಪನವು ದಾನೆ ಚಿಂತನೆ ಪಾಡ್ನಗೆ ಅಂತ ಹೋದು ರಾಚಿಡು ಉಂಟುವೆ ಅತ್ತ ಉಳ್ಳಾಳಿನ ಭಾರಿ ಮಲ್ಲ ದೈವ ಒಂಜಿ ಉಂಡು ಹೂ ಒಂದು ಕೇಳ್ಮಂತಿನ ಕೊಟ್ಟರು ನಿಗಮ ನಾಳೆ ಪಾತ್ರ ಆ ಕೊಟ್ಟದು ಅರ್ನ ಪೂರ ಬೇಡ ಅವಡು ಬ್ರಹ್ಮಕಲಶ ರಥ ಪುನರಪಿ ರಥೋತ್ಸವ ಆಚರಿಸಿನ ಕೊಟ್ಟರು ಅక్కడ ಕೆಟ್ಟಾರೆ ಆಪುಜಿಂದ ಪಂಡೆಡ ವಾರು ಇದು ಕೋಡು ಪಂಚಿನ ಲೆಕ್ಕಾಚಾರ ಅವು ನನ್ನ ಗ್ರಾಮ ಬಿಡ್ತೀನಿ ನನ್ನ ಗವರ್ನರೇ ಬಿಡ್ತೀನಿ ದಾನಿ ಅಂತಾದು ಪುನಗ ಅವನು ವಾರೀತಿ ಎಂಚ ಒಂದೊಂದಿಗೆ ಮತ್ತು ಕೋಡು ಪಂಪಿನ ಲೆಕ್ಕಾಚಾರ ಅವು ಹೆಂಗೆ ಬಿಡ್ತೀನಿ ನನಗೇ ಬಿಡ್ತೀನಿ ಇತ್ತ ಎದ್ದರಿಸಿದರೆ ಅದನ್ನ ಕಣನ್ನು ಹಿಡಿದು ಉರೆಸಿದೆ ಅಂತ ಉಳ್ಳಾದೆ ಚಿಂತೆ ಕೊಟ್ಟು ಅಂಚಾಲಪ್ಪನಿಗೆ ಈ ಕೊಟ್ಟು ಅರ್ನ ದುಃಖ ಇರ್ತಿಲ್ಲ ಆ ದುಃಖನು ಮಾಜಾರೆ ಬೋಡಾದು ಮಾಯವೃತ್ತಿನ ಜೋಗುಳ್ಳೆತ್ತದ ಭೇಟಿ ಕೊಡ್ತಿನ ಕೊಟ್ಟು ಅದನ್ನ ಪಾದ ಪತ್ರ ಮಿತ್ತದ ಭವಿಷ್ಯತ್ತದ ವಿಚಾರವನ್ನು ನಾನು ಕೊಡು ಮಲ್ಪ ಮಿತ್ತಗೈತೆ ಆಪಿನ ಬೇಲಿನ ಕೊಡು ಮಲ್ಪ ದಾಳ ಏರಿಗಳ ಸುಂದರದ ಅಂಚಿನಕ್ಕ ಇದವರೆಗೆ ಬಿಟ್ಟೋಗಿ ಎಂಚೆ ನಡತಂ ಬೈದಿನ ಮಿತ್ತಿಗೆ ಅಂಚಿನ ನಡತಂ ಬರ್ತಿಲಕ್ಕ ಮಲ್ಪಾವ್ಯಾಪ ಅಂಚಿನ ಭಾಷೆನ ಅರೆ ಗೊತ್ತ ಒಂದು ವಿಚಾರ Wow!
ಜಾತ್ರೆ ಹತ್ಯ ಬಿಡ್ಕೊಂಡು ಎಲ್ಲ ಉಂಡೆ ಮಗ ಊರಪ್ಪಲ್ಲ ಹೋಗಿ ಬ್ರಹ್ಮಕರ ಚೆನ್ನಾಗಿ ಎಂಟು ಬಂಗೂಡಾಟೆ ಕಾರಣ ಬಣ್ಣ ಕೊಡ್ತಾರೆ ನಮ್ಮ ಚಿಂತನೆ ಇದು ಪುನಃ ಬ್ರಹ್ಮಕಲ ಗತ ಆವಡೆ ನಿಧಿ ವರ್ಮ ಮಗನ ಬುಲ್ಪುನ ಮುಟ್ಟಾಡು ಆ ರಥ ಬತ್ತು ಕಂಡೆ ಮುಗಿಯರೆ ಹೋಗ್ತೇನೆ ಪಪ್ಪಾಯ ರತೆ ಪಪ್ಪ ರುಂಡೆ ಅಮ್ಮಟ್ಟು ತೀರ್ಮಾನ ರುಂಡೆ ಅಮ್ಮಟ್ಟು ತೀರ್ಮಾನ నిరావణ ఇది గ్రామంలో బ్రహ్మపూర్